ವಿಡಿಯೋ ಮಾಡ್ತಾ ಇದ್ಯಾ? ಹಲೋ ಹಲೋ, ವೈ ಯು ಮೇಕ್ ಎ ವಿಡಿಯೋ? ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ 8ನೇ ಸೀಸನ್ನ ಸ್ಪರ್ಧಿ ದಿವ್ಯ ಸುರೇಶ್ ಅವರು ಮಂಗಳವಾರ ರಾತ್ರಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ಪೊಲೀಸರೊಂದಿಗೆ ನಡೆದ ವಾಗ್ವಾದದ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ದಿವ್ಯ ಸುರೇಶ್ ಅವರು, ಅಂದು ರಾತ್ರಿ 9 ಗಂಟೆಗೆ ರೆಸ್ಟೋರೆಂಟ್ ಕ್ಲೋಸ್ ಆಗಿತ್ತು. 9:10ಕ್ಕೆ ನಾನು ಅಲ್ಲಿಂದ ಹೊರಬಂದೆ. ಕೂಡಲೇ ಕ್ಯಾಬ್ ಬುಕ್ ಮಾಡಿ ಹೊರಡಲು ಸಿದ್ಧರಾಗಿದ್ದೆವು ಅಂತ ಪೊಲೀಸರಿಗೂ ಮಾಹಿತಿ ನೀಡಿದ್ದೆ. ಅವರು ಕೂಡ ಓಕೆ ಹೊರಡಿ ಅಂತ ಹೇಳಿದ್ರು. ಈ ವೇಳೆ ಮಾಧ್ಯಮಗಳು ಕ್ಯಾಮರಾ ಹಿಡಿದುಕೊಂಡು ಬಂದು ವಿಡಿಯೋ ಮಾಡಲು ಆರಂಭಿಸಿದ್ರು. ಆ ವೇಳೆ ಯಾಕೆ ಸುಮ್ಮನೆ ವಿಡಿಯೋ ಮಾಡ್ತೀರಾ ಅಂತ ಕೇಳಿದೆ. ಒಬ್ಬ ನಟಿಯಾಗಿ ನನ್ನ ಅನುಮತಿ ಇಲ್ಲದೆ ವಿಡಿಯೋ ಮಾಡೋದು ಎಷ್ಟು ಸರಿ? ಅದು ಸಾರ್ವಜನಿಕ ಸ್ಥಳದಲ್ಲಿ ಎನ್ನುವ ಭಯ ನನಗಿತ್ತು. ಈ ಬಗ್ಗೆ ನನ್ನ ಫ್ರೆಂಡ್ ಕೂಡ ಈ ಬಗ್ಗೆ ಪ್ರಶ್ನೆ ಮಾಡಿ ಸಂಯಮದಿಂದ ನಡೆದುಕೊಳ್ಳುವಂತೆ ಹೇಳಿ ಯಾಕೆ ವಿಡಿಯೋ ಮಾಡ್ತಿದ್ದೀರಾ ಅಂದಿದ್ದಕ್ಕೆ ಅವರ ಮೇಲೆಯೇ ಮುಗಿಬಿದ್ರು. ನಾನು ಏನಾದರೂ ಕುಡಿದಿದ್ನಾ? ನಾನು ಕುಡಿದಿದ್ದೀನಿ ಅಂತ ನಿಮ್ಮ ಬಳಿ ಸಾಕ್ಷಿ ಇದೆಯಾ? ಇನ್ನು ನಾನು ಹೋಗಿದ್ದು ಪಬ್ ಅಂತ ಹೇಳ್ತಿದ್ದಾರೆ. ಆದರೆ ಅದನ್ನು ಗೂಗಲ್ ಮಾಡಿ ನೋಡಿ, ಪಬ್ ಅಥವಾ ಕೆಫೆ ಅಂತ. ನನಗೆ ಈ ಘಟನೆಯ ಬಗ್ಗೆ ಮಾತನಾಡಲು ಇಷ್ಟವಿಲ್ಲ. ಆದರೆ ಒಂದು ಸ್ಪಷ್ಟನೆ ನೀಡಬೇಕಾಗಿರುವ ಕಾರಣ ಈ ಬಗ್ಗೆ ಉತ್ತರಿಸಿದ್ದೇನೆ ಎಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ ದಿವ್ಯಾ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.